ಹೈದರಾಬಾದ್ನ ಚಾರ್ಮಿನಾರ್ ಬಳಿ ಕಟ್ಟಡವೊಂದಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡ ಕಾರಣ ಮುಂಜಾವದ ನಿದ್ದೆಯಲ್ಲಿದ್ದ ಒಂದೇ ಕುಟುಂಬದ 17 ಮಂದಿ ಮೃತರಾಗಿದ್ದಾರೆ. ಇಡೀ ಕಟ್ಟಡಕ್ಕೆ ಒಂದೇ ಹೋಗುವ ಮೆಟ್ಟಿಲಿತ್ತು. ಮೇಲಿನ 2 ಮಹಡಿಗಳಿಗೆ ಹತ್ತುವ ಮೆಟ್ಟಿಲುಗಳು ಕೂಡ ಕಿರಿದಾಗಿದ್ದವು ಎನ್ನಲಾಗಿದೆ. ಐತಿಹಾಸಿಕ ಚಾರ್ಮಿನಾರ್ಗೆ ಬರೀ 200 ಮೀಟರ್ ದೂರದಲ್ಲಿ ಪ್ರಹ್ಲಾದ್ ಅಗರ್ವಾಲ್ ಎಂಬುವರಿಗೆ ಸೇರಿದ ಕಟ್ಟಡದಲ್ಲಿ ಈ ಬೆಂಕಿ ಅವಘಡ ನಡೆದಿದೆ. ನೆಲ ಅಂತಸ್ತಿನಲ್ಲಿ ಕೃಷ್ಣ ಪಲ್ಸ್ ಎಂಬ ಆಭರಣ ಮಳಿಗೆ ಹೊಂದಿರುವ ಈ ಕುಟುಂಬವು ಇಲ್ಲಿ 125 ವರ್ಷಗಳಿಂದ ನೆಲೆಸಿತ್ತು. ಆಭರಣ ಮಳಿಗೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯ ಶಾಖಕ್ಕೆ ಒಂದು ಹವಾನಿಯಂತ್ರಣವು ಸಾಧನವು ಸ್ಫೋಟಗೊಂಡಿತ್ತು. ಆ ಮೂಲಕ ಮೇಲಿನ 2 ವಾಸದ ಮನೆಗಳಿಗೂ ಬೆಂಕಿ ವ್ಯಾಪಿಸಿಕೊಂಡಿದೆ. ಬೆಂಕಿ ನಂದಿಸಲು ಆಗಮಿಸಿದ ಅಗ್ನಿಶಾಮಕ ದಳದವರು ಭಾರೀ ಹೊಗೆ ಎದುರಿಸಬೇಕಾಯಿತು. ಹಾಗಾಗಿ ಮಾಸ್ಕ್ ಹಾಕಿಕೊಂಡು ಕಾರ್ಯಾಚರಣೆ ನಡೆಸಿದ್ರು. ಆದರೆ ಕುಟುಂಬದ 17 ಜನರನ್ನ ಅವರಿಂದ ಉಳಿಸಲು ಸಾಧ್ಯವಾಗಿಲ್ಲ. भाई बोले ऊपर चढ़ने वाले नहीं तो ऊपर चढ़े. लेकर गुंडा Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.